ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ವರ್ಕ್ಶಾಪ್ಸ್ಗಳಿಗೆ ಏನಕ್ಕೆ ಅಟೆಂಡ್ ಆಗಬೇಕು ಅನ್ನೋ ಒಂದು ಯೋಚನೆ ಇರ್ತೀರಾ. ಆ ವರ್ಕ್ಶಾಪ್ ಅಟೆಂಡ್ ಆಗೋದ್ರಿಂದ ನಿಮ್ಗಾಗೋ ಒಂದು ಪ್ರಯೋಜನ ಏನು ಅಂತ ನಾನು ಹೇಳ್ಕೊಡ್ತೀನಿ. ಒಂದು, ನಿಮ್ಮ ಮನೆಯಲ್ಲಿರೋ ಒಂದು ಎನರ್ಜಿ ಲೆವೆಲ್ಸ್, ಅದು ನೆಗೆಟಿವ್ ಎನರ್ಜೀಸ್ ಇರ್ಬೋದು, ಪಾಸಿಟಿವ್ ಎನರ್ಜೀಸ್ ಇರ್ಬೋದು, ಎಲ್ಲೆಲ್ಲಿ ಯಾವ ಎನರ್ಜಿ ಲೆವೆಲ್ಸ್ ಇದೆ ಅಂತ ನೀವು ನಿಮ್ಮಷ್ಟಕ್ಕೆ ನೀವೇ ಅದನ್ನು ಐಡೆಂಟಿಫೈ ಮಾಡ್ಬೋದು, ಅದನ್ನ ಕಲಿಬೋದು. ಅದು ಮೊದಲನೇದು, ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಬೇಕಾಗಿರುವಂಥದ್ದು. ಎರಡನೇದು, ಅದನ್ನು ಕಲಿತ ನಂತರ ಈ ಹಣ್ಣುಗಳು, ತರಕಾರಿಗಳು, ನಿಮ್ಮ ಬಾಡಿ ವೈಬ್ರೇಷನ್ ಬೇರೆಯೇ ಇರುತ್ತೆ, ತರಕಾರಿಗಳ ವೈಬ್ರೇಷನ್ ಬೇರೆ ಇರುತ್ತೆ. ನಿಮ್ಮ ಬಾಡಿಗೆ ಯಾವ ತರಕಾರಿ, ಯಾವ ಹಣ್ಣುಗಳ ವೈಬ್ರೇಷನ್ ಸೂಟ್ ಆಗುತ್ತೆ ಅನ್ನೋದು ನೀವೇ ಸ್ವತಃ ಐಡೆಂಟಿಫೈ ಮಾಡ್ಬೋದು. ಸೊ ನಿಮ್ಮ ಬಾಡಿಗೆ ಸೂಟಬಲ್ ಆಗಿರುವಂಥ ಹಣ್ಣು ತರಕಾರಿಗಳನ್ನ ತಿನ್ನೋದಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಯಾವ ಹಣ್ಣನ್ನು ನೀವು ಹಾಕಿದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ನಿಮ್ಮಷ್ಟಕ್ಕೆ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಅದನ್ನು ನಾವಿಲ್ಲಿ ಹೇಳ್ಕೊಡ್ತೀವಿ. ಮತ್ತು ಇನ್ನೊಂದು, ತುಂಬ ಸಾರಿ ನಿಮ್ಮ ಹೆಸರು ಸರಿ ಇದೆಯಾ ತಪ್ಪಿದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರ. ಅದನ್ನು ಈ ಒಂದು ವರ್ಕ್ಶಾಪ್ ಅಟೆಂಡ್ ಆದರೆ ನಿಮ್ಮ ಹೆಸರು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅನ್ನೋದು ಯಾವ ಥರ ನೀವು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ಭಾಳಷ್ಟು ಮಂದಿ ಆಲ್ರೆಡಿ ನಮ್ಮ ವರ್ಕ್ಶಾಪಿನ ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀವು ಅಟೆಂಡ್ ಆಗಿ ವರ್ಕ್ಶಾಪನ್ನು ಪ್ರಯೋಜನ ಪಡ್ಕೊಳ್ಳಿ. ಅದು ನಿಮಗೋಸ್ಕರ ಮಾಡ್ತಾ ಇರೋ ವರ್ಕ್ಶಾಪ್. ಧನ್ಯವಾದಗಳು.